ಹಸಿ ಕಸ, ಒಣ ಕಸ, ವಿಷ ಕಸವನ್ನ ಸಮರ್ಪಕವಾಗಿ ನಾವು ನಿರ್ವಹಣೆ ಮಾಡಿದ್ರೆ ಖಂಡಿತವಾಗಿ ಕೂಡ ಕಸ ಕಸವಲ್ಲ, ಅದರಲ್ಲಿ ನಾವು ರಸವನ್ನು ಹುಡುಕಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ನಾವು ಹೇಳೋ ಮಾತ ಕಿವಿಗೊಟ್ಟು ಕೇಳ ಇಲ್ಲಿ. ಮಣ್ಣು ನೀರು ಗಾಳಿಯನ್ನು ಪ್ಲಾಸ್ಟಿಕ್ ಕೆಡಿಸುತ್ತಿದೆ. ಹಸಿ ಕಸ, ಒಣ ಕಸ, ವಿಷ ಕಸವನ್ನ ಸಮರ್ಪಕವಾಗಿ ನಾವು ನಿರ್ವಹಣೆ ಮಾಡಿದ್ರೆ ಖಂಡಿತವಾಗಿ ಕೂಡ ಕಸ ಕಸವಲ್ಲ, ಅದರಲ್ಲಿ ನಾವು ರಸವನ್ನು ಹುಡುಕಲಿಕ್ಕೆ ಸಾಧ್ಯ ಇದೆ. ಈ ಹಿನ್ನೆಲೆಯಲ್ಲಿ ಪುತ್ತೂರು ತಾಲೂಕು ಪಂಚಾಯತ್ ನಮ್ಮ ಸಂಸ್ಕೃತಿ ಸ್ವಚ್ಛ ಸಂಸ್ಕೃತಿ ಅನ್ನುವಂತಹ ಒಂದು ಘೋಷವಾಕ್ಯ, ಘೋಷ ಸಂಕಲ್ಪದೊಂದಿಗೆ ತಾಲೂಕಿನಾದ್ಯಂತ ನಡೆಸುವಂತಹ ಈ ಒಂದು ಆಂದೋಲನದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿದ್ದೀರಿ. ಬಹುಶಃ ಬಹಳ ಖುಷಿ ಆಗ್ತಾ ಇದೆ. ಬಡಗನೂರು ಗ್ರಾಮ ಪಂಚಾಯತ್ ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ವಿಶೇಷವಾಗಿ ಗ್ರಾಮ ಪಂಚಾಯತ್ ನ ಅಭಿವೃದ್ಧಿ ಅಧಿಕಾರಿಯವರು, ಅಲ್ಲಿನ ಎಲ್ಲ ಸಿಬ್ಬಂದಿಗಳು, ಈ ಶಾಲೆಯ ಶಿಕ್ಷಕರು, ಮುಖ್ಯ ಶಿಕ್ಷಕರು ಮತ್ತು ಇಲ್ಲಿನ ಎಲ್ಲ ಆರೋಗ್ಯ ಕಾರ್ಯಕರ್ತೆಯರು ಕೂಡ ಈ ಒಂದು ಆಂದೋಲನದಲ್ಲಿ ಯಶಸ್ವಿಯಾಗಿದ್ದಾರೆ. ಬಹುಶಃ ಇದು ಒಂದು ದಿನದ ಕಾರ್ಯಕ್ರಮ ಆಗಿ ಉಳಿಬಾರ್ದು. ಮುಂದೆಂದೂ ಕೂಡ ಈ ಪರಿಸರ ಸ್ವಚ್ಛವಾಗಿರುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ತೊಡೋಣ ಅನ್ನುವಂತಹ ಮಾತನ್ನು ತಮ್ಮ ಮುಂದೆ ಹೇಳಿಕೊಳ್ಳುತ್ತಾ, ಕೊನೆಯದಾಗಿ ಒಂದು ಜಾಗೃತಿ ಹಾಡು ನಿಮಗಾಗಿ. ಅದಕ್ಕಿಂತ ಮುನ್ನ ನಮ್ಮ ಕಲಾವಿದರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇವೆ. ಪೃಥ್ವಿರಾಜ್ ಕೊಕ್ಕಪುಣಿ ಅಂತ ಇವರು ಕಲ್ಲಡ್ಕ ಹತ್ತಿರದ ಬೋಳಂತೂರ್ನವರು ನಮ್ಮ ತಂಡದಲ್ಲಿ ಕಲಾವಿದರಾಗಿ ತೊಡಗಿಸಿಕೊಂಡಿದ್ದಾರೆ. ಯಕ್ಷಗಾನದಲ್ಲಿ ವೇಷ ಹಾಕ್ತಾರೆ, ಹಿಮ್ಮೇಳದಲ್ಲಿ ಕೂಡ ಕೆಲಸ ಮಾಡ್ತಾರೆ. ಇವರು ರಾಕೇಶ್ ಆಚಾರ್ಯ ಕಾಣಿಯೂರಿನವರು ನಮ್ಮ ತಂಡದಲ್ಲಿ ಕಲಾವಿದರಾಗಿ ತೊಡಗಿಸಿಕೊಂಡಿದ್ದಾರೆ. ಯಕ್ಷಗಾನದಲ್ಲೂ ವೇಷ ಹಾಕ್ತಾರೆ, ಹಿಮ್ಮೇಳದಲ್ಲೂ ಕೆಲಸ ಮಾಡ್ತಾರೆ. ಮೈಸೂರು ರಂಗಾಯಣದ ಪದವಿದ್ದಾರೆ. ನನ್ನ ಹೆಸರು ಮೌನೇಶ್ ವಿಶ್ವಕರ್ಮ ಅಂತ, ಪುತ್ತೂರಿನವ, ಬಂಟ್ವಾಳದಲ್ಲಿ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ಈ ಸಂಸಾರ ಜೋಡು ಮಾರ್ಗ ತಂಡದ ನೇತೃತ್ವವನ್ನು ವಹಿಸಿಕೊಂಡಿದ್ದೇನೆ. ನಮಗೆ ಈ ಒಂದು ವಿಶೇಷ ಅವಕಾಶವನ್ನು ಒದಗಿಸಿಕೊಟ್ಟವರು ಪುತ್ತೂರು ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಶ್ರೀಯುತ ನವೀನ್ ಕುಮಾರ್ ಭಂಡಾರಿ ಅವರು. ಅವರ ಒಂದು ವಿಶೇಷ ಮುತುವರ್ಜಿಯಲ್ಲಿ, ಅವರ ಕಾಳಜಿಯಲ್ಲಿ ಈ ಒಂದು ಆಂದೋಲನ ತಾಲೂಕಿನಾದ್ಯಂತ ಸದ್ದು ಮಾಡ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ವಿಶೇಷವಾಗಿ ನಮ್ಮ ಜೊತೆಗಿದ್ದಾರೆ ನಮ್ಮ ಜಗತ್ ಸರ್ ಅವರು, ನಮಗೆ ಮಾರ್ಗದರ್ಶನ ನೀಡ್ತಾ ಇರೋರು. ಅದೇ ರೀತಿ ನಮ್ಮ ಸಾರಥಿ ಅವರಿದ್ದಾರೆ, ವಿಶ್ವನಾಥ್ ಅವರು ನಮ್ಮನ್ನು ಎಲ್ಲ ಕಡೆ ಸಕಾಲಕ್ಕೆ ಸುರಕ್ಷಿತವಾಗಿ ಮತ್ತು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾ ಇರುವವರು. ಅವರಿಗೆ ಕೂಡ ವಿಶೇಷವಾದಂತಹ ವಂದನೆಗಳನ್ನು ಹೇಳ್ತಾ, ಪ್ರೀತಿಯ ಮಕ್ಕಳೇ, ಈಗ ಒಂದು ಜಾಗೃತಿ ಹಾಡನ್ನು ಹಾಡ್ತೇವೆ. ಈ ಹಾಡಿನ ಜೊತೆ ನೀವು ಕೂಡ ಸ್ವರವನ್ನು ಸೇರಿಸಬೇಕು. ಸೇರಿಸ್ತೀರಲ್ಲ? ಯಾಕಂತ ಹೇಳಿದ್ರೆ ಪ್ಲಾಸ್ಟಿಕ್ ಎನ್ನುವಂಥದ್ದು ಇವತ್ತು ಬಹುದೊಡ್ಡ ರಕ್ಕಸನಂತೆ ಕಾಡ್ತಾ ಇದೆ. ಪ್ಲಾಸ್ಟಿಕ್ ನ ನಿರ್ವಹಣೆಯಲ್ಲಿ ನಾವು ಸೋತ್ರೆ ಈ ಸ್ವಚ್ಛಗೊಳಿಸಿದ ಪ್ಲಾಸ್ಟಿಕ್ ಅನ್ನ ಮತ್ತೆ ಮತ್ತೆ ಉಪಯೋಗಿಸುವುದರ ಮೂಲಕ, ಪ್ರತಿ ಬಾರಿ ಹೊಸ ಪ್ಲಾಸ್ಟಿಕ್ ಅನ್ನು ಖರೀದಿ ಮಾಡೋದಲ್ಲ, ಒಮ್ಮೆ ಉಪಯೋಗಿಸಿದನ್ನ ಮತ್ತೆ ಮತ್ತೆ ಅದು ಹರಿದು ಹೋಗುವವರೆಗೂ ಕೂಡ ನಾವು ಉಪಯೋಗಿಸಿ ಆಮೇಲೆ ಅದನ್ನು ಕಸವದ್ದನ್ನು ಪಂಚಾಯತಿ ಮೂಲಕ ಕಳಿಸಿಕೊಟ್ರೆ ಅದರಿಂದ ನಮಗೂ ನೆಮ್ಮದಿ, ಮುಂದಿನ ನಿಮಗೂ ನೆಮ್ಮದಿ ಅನ್ನುವಂತಹ ಮಾತನ್ನು ಹೇಳ್ತಾ, ಅಣ್ಣಯ್ಯ ಕೇಳ ಇಲ್ಲಿ, ನಾವು ಹೇಳ ಮಾತ ಕಿವಿಗೊಟ್ಟು ಕೇಳ ಇಲ್ಲಿ. ಹೇಳಿ, ಅಣ್ಣಯ್ಯ ಕೇಳ ಇಲ್ಲಿ, ನಾವು ಹೇಳ ಮಾತ ಕಿವಿಗೊಟ್ಟು ಕೇಳ ಇಲ್ಲಿ. ಅಕ್ಕಯ್ಯ ಕೇಳ ಇಲ್ಲಿ, ನಾವು ಹೇಳ ಮಾತ ಕಿವಿಗೊಟ್ಟು ಕೇಳ ಇಲ್ಲಿ. ಅಣ್ಣಯ್ಯ ಕೇಳ ಇಲ್ಲಿ, ನಾವು ಹೇಳ ಮಾತ ಕಿವಿಗೊಟ್ಟು ಕೇಳ ಇಲ್ಲಿ. ಪ್ಲಾಸ್ಟಿಕ್ ಎನ್ನುವುದು ಪರಿಸರಕ್ಕೆ ಮಾರಕ, ಪ್ಲಾಸ್ಟಿಕ್ ಎನ್ನುವುದು ಪರಿಸರಕ್ಕೆ ಮಾರಕ. ಬಳಕೆಯಲ್ಲಿ ಇರಲೇಬೇಕು ನಮ್ಮಲ್ಲಿ ವಿವೇಕ, ಬಳಕೆಯಲ್ಲಿ ಇರಬೇಕು ನಮ್ಮಲ್ಲಿ ವಿವೇಕ. ಅತಿಯಾಗಿ ಬಳಸಿದರೆ ಪರಿಸರಕ್ಕೆ ಕಂಟಕ. ಅಣ್ಣಯ್ಯ ಅಣ್ಣಯ್ಯ ಕೇಳ ಇಲ್ಲಿ, ನಾವು ಹೇಳ ಮಾತ ಕಿವಿಗೊಟ್ಟು ಕೇಳ ಇಲ್ಲಿ. ಅಣ್ಣಯ್ಯ ಕೇಳ ಇಲ್ಲಿ, ನಾವು ಹೇಳ ಮಾತ ಕಿವಿಗೊಟ್ಟು ಕೇಳ ಇಲ್ಲಿ. ಪ್ಲಾಸ್ಟಿಕ್ಕಿನ ಬಳಕೆಯಿಂದ ಆರೋಗ್ಯಕ್ಕೆ ಹಾನಿ ಇದೆ, ಪ್ಲಾಸ್ಟಿಕ್ಕಿನ ಬಳಕೆಯಿಂದ ಆರೋಗ್ಯಕ್ಕೆ ಹಾನಿ ಇದೆ. ಮಣ್ಣು ನೀರು ಗಾಳಿಯನ್ನು ಪ್ಲಾಸ್ಟಿಕ್ ಕೆಡಿಸುತ್ತಿದೆ, ಮಣ್ಣು ನೀರು ಗಾಳಿಯನ್ನು ಪ್ಲಾಸ್ಟಿಕ್ ಕೆಡಿಸುತ್ತಿದೆ. ಜಾಗೃತಿಯು ಮೂಡದಿರೆ ಅಪಾಯವೂ ಹೆಚ್ಚಲಿದೆ. ಅಣ್ಣಯ್ಯ ಅಣ್ಣಯ್ಯ ಕೇಳ ಇಲ್ಲಿ, ನಾವು ಹೇಳೋ ಮಾತ ಕಿವಿಗೊಟ್ಟು ಕೇಳ ಇಲ್ಲಿ. ಅಣ್ಣಯ್ಯ ಕೇಳ ಇಲ್ಲಿ, ನಾವು ಹೇಳೋ ಮಾತ ಕಿವಿಗೊಟ್ಟು ಕೇಳ ಇಲ್ಲಿ. ಅಂಗಡಿಯಿಂದ ಬರುವ ವೇಳೆ 4-5 ಪ್ಲಾಸ್ಟಿಕ್, ಅಂಗಡಿಯಿಂದ ಬರುವ ವೇಳೆ 4-5 ಪ್ಲಾಸ್ಟಿಕ್ ಹಿಡಿದುಕೊಂಡು ಮನೆಗೆ ಬರುತ್ತೇವೆ ನಾವು, ಹಿಡಿದುಕೊಂಡು ಮನೆಗೆ ಬರುತ್ತೇವೆ ನಾವು. ಚಂದದ ಮನೆಯನ್ನೇ ಕಸದ ತೊಟ್ಟಿ ಮಾಡುತ್ತೇವೆ. ಅಣ್ಣಯ್ಯ ಅಣ್ಣಯ್ಯ ಕೇಳ ಇಲ್ಲಿ, ನಾವು ಹೇಳೋ ಮಾತ ಕಿವಿಗೊಟ್ಟು ಕೇಳ ಇಲ್ಲಿ.
ಊಟವದು ಪ್ಲಾಸ್ಟಿಕ್ ಕವರಿನಲ್ಲಿ, ಹೊಟ್ಟೆನ ಊಟವದು ಪ್ಲಾಸ್ಟಿಕ್ ಕವರಿನಲ್ಲಿ, ಬಿಸಿ ಬಿಸಿ ಪಾನಿಪುರಿ ಗೋಬಿಯು ತೊಟ್ಟೆಯಲ್ಲಿ, ಬಿಸಿ ಬಿಸಿ ಪಾನಿಪುರಿ ಗೋಬಿಯು ತೊಟ್ಟೆಯಲ್ಲಿ, ನಿಧಾನಕ್ಕೆ ದೇಹವೆಲ್ಲ ವಿಷವಾದರೆ ಏನು ಗತಿ ಅಣ್ಣಯ್ಯ ಅಣ್ಣಯ್ಯ ಕೇಳ ಇಲ್ಲಿ, ನಾವು ಹೇಳೋ ಮಾತ ಕಿವಿಗೊಟ್ಟು ಕೇಳ ಇಲ್ಲಿ, ಅಣ್ಣಯ್ಯ ಕೇಳ ಇಲ್ಲಿ, ನಾವು ಹೇಳೋ ಮಾತ ಕಿವಿಗೊಟ್ಟು ಕೇಳ ಇಲ್ಲಿ. ಅಂಗಡಿಗೆ ಹೋಗುವಾಗ ಕೈಲೊಂದು ಚೀಲವಿರಲಿ, ಅಂಗಡಿಗೆ ಹೋಗುವಾಗ ಕೈಲೊಂದು ಚೀಲವಿರಲಿ, ಆ ಚೀಲ ಬಟ್ಟೆ ಅಣ್ಣಯ್ಯ ಕೇಳ ಇಲ್ಲಿ, ನಾವು ಹೇಳೋ ಮಾತ ಕಿವಿಗೊಟ್ಟು ಕೇಳ ಇಲ್ಲಿ. ಡಸ್ಟ್ಬಿನ್ಗೆ ಹಾಕ್ತಿರಲ್ವಾ, ಡಸ್ಟ್ಬಿನ್ ಇಂದ ನಮ್ಮ ಪ್ಲಾಸ್ಟಿಕ್ ಚೀಲಕ್ಕೆ ಹಾಕಬೇಕು ಅಲ್ವಾ. ಪ್ಲಾಸ್ಟಿಕ್ ಗೋಣಿ ಚೀಲ ಇದೆ ಅಲ್ವಾ, ನೋಡಿ ಮೇಲೆ ಎತ್ತದನ್ನ. ಇದು ನೀವು ಗ್ರಾಮ ಪಂಚಾಯತಿನಿಂದ ಪಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರುವಂತ ಪ್ಲಾಸ್ಟಿಕ್ ಗೋಣಿ ಚೀಲದಲ್ಲಿ ತುಂಬಿಸಿಡಬಹುದು. ಪ್ರತಿಯೊಬ್ಬರು ಕೂಡ ಇನ್ನು ಮುಂದಕ್ಕೆ ನಿಮ್ಮ ಮನೆಯಲ್ಲಿ ಗೋಣಿ ಚೀಲ ಇದೆಯೇ ಇಲ್ವೋ ಅನ್ನೋಂಥದ್ದು ಕನ್ಫರ್ಮ್ ಮಾಡ್ಕೋಬೇಕು. ಮಾಡ್ತೀರಾ ಮಕ್ಕಳೇ? ನಿಮ್ಮ ಅಮ್ಮನಿಗೆ ಹೇಳ್ತೀರಾ, ನಿಮ್ಮ ಅಪ್ಪನಿಗೆ ಹೇಳ್ತೀರಾ? ಇನ್ನು ಮುಂದೆ ಎಲ್ಲೂ ಕೂಡ ಹೊರಗಡೆ ಕಸ ಬಿಸಾಡಬಾರ್ದು. ಆಗ್ಬಹುದಾ? ನಮ್ಮ ಸಂಸ್ಕೃತಿ ಆಗಿರುವಾಗ ನಮ್ಮ ಸಂಸ್ಕೃತಿ ಚೆನ್ನಾಗಿದೆ, ಇದನ್ನ ಅದೇ ರೀತಿ ಕಾಯ್ದುಕೊಳ್ಬೇಕು, ಕಾಪಾಡ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ನಾವು ಪ್ರೇರಣೆ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಡಗನೂರು ಗ್ರಾಮ ಪಂಚಾಯತ್ ಎಲ್ಲರ ಜೊತೆ ಸೇರಿಕೊಂಡು, ಸಂಘ ಸಂಸ್ಥೆ, ಶಿಕ್ಷಣ ಸಂಸ್ಥೆ ಎಲ್ಲರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿದೆ. ಇಲ್ಲಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರಿಗೆ ನಾನು ವಂದಿಸ್ತಿದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಗಳು ತುಂಬಾ ಶ್ರಮವನ್ನು ಪಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಕೂಡ ವಂದನೆಯನ್ನು ಸಲ್ಲಿಸ್ತಿದ್ದೇನೆ. ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಯ ಅಧ್ಯಾಪಕ ವೃಂದ, ಎಲ್ಲ ಶಾಲೆಯ ಎಲ್ಲರಿಗೂ ಕೂಡ, ಶಾಲಾ ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ವಂದನೆಯನ್ನು ಸಲ್ಲಿಸಿದ್ದೇನೆ. ಹಾಗೇನೆ NRLM ಯೋಜನೆಯ ವಲಯ ಮೇಲ್ವಿಚಾರಕರು, ಹಾಗೇನೆ ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಸಂಜೀವಿನಿ ಒಕ್ಕೂಟದ ಎಲ್ಲ ನಮ್ಮ ಪದಾಧಿಕಾರಿಗಳು, ಎಲ್ಲ ಸಮುದಾಯ ಸಂಪನ್ನ ವ್ಯಕ್ತಿಗಳು ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮ ಇವತ್ತಿಗೆ ಮಾತ್ರ ಅಲ್ಲ, ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ನಮಗೆ ಇದು ಗೊತ್ತಾಗಬೇಕು. ಈ ಒಂದು ಜಾಗೃತಿ ಕಾರ್ಯಕ್ರಮ ಪ್ರತಿಯೊಬ್ಬರ ಮನೆಯಲ್ಲಿ ಮನಸ್ಸಲ್ಲಿ ಬರಬೇಕಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ಸ್ವಚ್ಛ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಎನ್ನುವ ಈ ಒಂದು ಕಾರ್ಯಕ್ರಮ ನಾವು ಕೂಡ ಪ್ರತಿ ಶಾಲೆಗೆ ಭೇಟಿ ನೀಡಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಪ್ರತಿ ಶಾಲೆಗೆ ಹೋಗಿ ಕಸದ ಬಗ್ಗೆ ನಾವು ಸಹ ಅರಿವು ಮೂಡಿಸಿದ್ದೇವೆ. ನಮ್ಮ ಜೊತೆ PDO ಸರ್ ಕೂಡ ಬಂದಿದ್ದಾರೆ. ನಾವು ಕಸವನ್ನು ಯಾವ ರೀತಿ ವಿಲೇವಾರಿ ಮಾಡಬಹುದು ಅನ್ನುವ ಮಕ್ಕಳಿಗೆ ಮೊದಲು ಅರಿವನ್ನು ಮೂಡಿಸಿದಾಗ ದೊಡ್ಡವರಿಗೆ ಮಕ್ಕಳು ಅರಿವು ಮೂಡಿಸ್ತಾರಲ್ಲ, ಅದಕ್ಕೆ ನಾವು ಮೊದಲಿಗೆ ಶಾಲೆಗೆ ಹೋಗಿ ಶಾಲೆಯಲ್ಲಿ ಎಲ್ಲ ರೀತಿಯ ಅರಿವನ್ನು ಮೂಡಿಸಿದ್ದೇವೆ. ಗೋಣಿ ಚೀಲಗಳನ್ನು ಪ್ರತಿ ಶಾಲೆಗೆ ಕೊಡುವ ಮೂಲಕ ನಾವು ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಸ್ವಚ್ಛ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಧ್ಯೇಯ ವಾಕ್ಯದೊಂದಿಗೆ ನಾವು ದಿನಾಂಕ 21/1/25ರಿಂದ 31/1/25ವರೆಗೆ ಬಡಗನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರ ನೀಡುತ್ತಿದ್ದಾರೆ. ಅದೇ ರೀತಿ ಸಂಘ ಸಂಸ್ಥೆಯವರು, ನಮ್ಮ ಆಶಾ ಕಾರ್ಯಕರ್ತರು, ಆರೋಗ್ಯ ಇಲಾಖೆಯವರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಮುಖ್ಯ ಸಂಜೀವಿನಿ ತಂಡದ ಎಲ್ಲ ಸದಸ್ಯರು ಈ ಒಂದು ಕಾರ್ಯಕ್ರಮ ಭಾಗವಹಿಸಿ, ಮೊದಲಿಗೆ ನಾವು ಗ್ರಾಮ ಪಂಚಾಯತ್ ಶಾಲೆಗಳಿಂದ ಮಕ್ಕಳಿಗೆ ಅರಿವನ್ನು ಮೂಡಿಸೋ ಕಾರ್ಯಕ್ರಮದಿಂದ ಮಾಡಿ ಮಕ್ಕಳಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಗ್ರಾಮ ಪಂಚಾಯತಿಯಲ್ಲಿ ನಾವು ಈಗಾಗಲೇ ಚೀಲವನ್ನು ನೀಡುತ್ತಾ ಇದ್ದು ಅವರಿಗೆ ಒಣಕಸ, ಹಸಿ ಕಸ ಬೇರ್ಪಡಿಸೋ ಬಗ್ಗೆ ನಾವು ಅವ್ರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಈಗಾಗಲೇ 95% ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಇವತ್ತು ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡಬೇಕು ಎನ್ನುವ ಕನಸು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೊಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ಬಡಗನೂರು ಗ್ರಾಮ ಪಂಚಾಯತ್ ನಮ್ಮ ಸಂಸ್ಕೃತಿ ಸ್ವಚ್ಛ ಸಂಸ್ಕೃತಿ ಈ ಅಭಿಯಾನವನ್ನು ಕಳೆದ 21 ತಾರೀಕಿನಿಂದ ಅಧ್ಯಕ್ಷರು ಮತ್ತು PDO ಅವರ ನೇತೃತ್ವದಲ್ಲಿ ಎಲ್ಲ ಸರ್ವ ಸದಸ್ಯರು ಸೇರಿ ವಿವಿಧ ಕಡೆ ನಾವು ಬಹಳಷ್ಟು ಉತ್ತಮ ರೀತಿಯಲ್ಲಿ ಮಾಡಿದ್ದೇವೆ. ಇದು ನಮಗೆ ಸಂತೋಷ ಇದೆ. ಅದೇ ರೀತಿ PDO ಸರ್ ಹೇಳಿದಂಥ ನಾವು ಏನು ಸಾಧಿಸಿದ್ದೇವೆ 95%, ಇದು ಖಂಡಿತವಾಗಿ ನಾವು ಸಾಧಿಸಿದ್ದೇವೆ. ಇನ್ನು ಮುಂದೆ ಕೂಡ ಈಗ ನಮ್ಮೊಟ್ಟಿಗೆ ಸೇರಿದಂಥ ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಕ ವೃಂದದವರು ಇರ್ಬೋದು, ಎಲ್ಲರಿಗೂ ಕೂಡ ನಾನು ನಮ್ಮ ಪಂಚಾಯತಿ ವತಿಯಿಂದ ಅಭಿನಂದನೆ ಸಲ್ಲಿಸ, ವಿಶೇಷವಾಗಿ ಇವತ್ತು ಪುತ್ತೂರು ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಯಾದ ನವೀನ್ ಭಂಡಾರಿ ಅವರಿಗೆ ಮತ್ತು ಜಗತ್ ಸರ್ಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಚಾರ ಮಾಡುವಂಥ ಸುದ್ದಿ ಸಮೂಹ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದ ಅರ್ಪಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ
ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಸ್ವಚ್ಛ ಭಾರತ ಮಿಷನ್, ಗ್ರಾಮೀಣ ಜಿಲ್ಲಾ ನೆರವು ಘಟಕ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು, ಹಾಗೆ ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಬಡಗನ್ನೂರು, ಹಾಗೆ ಈ ಪಠ್ಯ ವಿದ್ಯಾಸಂಸ್ಥೆಗಳ ಸಹಯೋಗದಲ್ಲಿ ಈ ದಿವಸ ಸ್ವಚ್ಛ ಭಾರತ್ ಆ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಸ್ವಚ್ಛತೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದಷ್ಟು ನಾವು ಆ ಪ್ಲಾಸ್ಟಿಕ್ ವಸ್ತುಗಳನ್ನು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಹಾಗೆ ನಮ್ಮಲ್ಲಿರುವ ಒಣ ಕಸ, ಹಸಿ ಕಸ, ವಿಷ ಕಸವನ್ನು ಬೇರೆ ಬೇರೆ ಮಾಡಿ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ಜಾಗೃತಿಯನ್ನು ಇವತ್ತು ಮೂಡಿಸಿದ್ದಾರೆ. ಈ ಜಾಗೃತಿ ನಮ್ಮ ಇಡೀ ರಾಜ್ಯಾದ್ಯಂತ ಹಾಗೆ ಭಾರತ ರಾಷ್ಟ್ರಾದ್ಯಂತ ನಮ್ಮ ಪ್ರಧಾನಿಯವರ ಆ ಕನಸು, ಹಾಗೆ ನಮ್ಮ ಕರ್ನಾಟಕ ಸರ್ಕಾರದಂತಹ ಒಂದು ಆರೋಗ್ಯತೆಯ ಸ್ವಚ್ಛತೆಯ ಕನಸು ನನಸಾಗಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ವಚ್ಛ ಭಾರತ ನಮ್ಮದಾಗಲಿ ಎಂಬುದಾಗಿ ಚಿಕ್ಕ ಮಕ್ಕಳಿಗೆ ಈ ಒಂದು ಜಾಗೃತಿಯನ್ನು ಮೂಡಿಸಿದ ಎಲ್ಲರಿಗೂ ಕೂಡ ನಾವು ನಮ್ಮ ಊರಿನ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಎಲ್ಲರೂ ಕೂಡ ಆರೋಗ್ಯವಂತರಾಗಿ ಬಾಳಲಿ ಎಂಬುದಾಗಿ ನಮ್ಮೆಲ್ಲರ ಹಾರೈಕೆ. ಎಲ್ಲರಿಗೂ ನಮಸ್ಕಾರ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ತು ಮಂಗಳೂರು, ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿ ತಾಲೂಕ್ ಪಂಚಾಯತ್ ಪುತ್ತೂರಿನ ವತಿಯಿಂದ ಇವತ್ತು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಬೃಹತ್ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಈ ನಿಟ್ಟಿನಲ್ಲಿ 10 ದಿನಗಳ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಒಂದು ನೇತೃತ್ವದಲ್ಲಿ ಗ್ರಾಮ ಪಂಚಾಯತಿನ ಆಡಳಿತ ಮಂಡಳಿ, ಅಲ್ಲಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಎಲ್ಲ ಸಿಬ್ಬಂದಿಗಳು, ಹಾಗೆಯೇ ಸಂಜೀವಿನಿ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲರ ಒಂದು ಸೇರುವಿಕೆಯಲ್ಲಿ ಇವತ್ತು ದೊಡ್ಡ ಮಟ್ಟದ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡೋದರ ಜೊತೆಗೆ ಅರಿವು ಕಾರ್ಯಕ್ರಮವನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಮನೆ ಮನೆಗೆ ತೆರಳಿ ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು, ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಒಳ ರಸ್ತೆಗಳಲ್ಲಿ ಹೋಗುವಂಥದ್ದು, ಸ್ವಚ್ಛತೆಯನ್ನು ಮಾಡುವಂಥದ್ದು, ಅನೇಕ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ತಿದೆ. ಸೊ ಮುಖ್ಯವಾಗಿ ನಮ್ಮ ತಾಲೂಕಿನ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀಯುತ ನವೀನ್ ಕುಮಾರ್ ಭಂಡಾರಿ ಸರ್ ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಮಾಡ್ತಿದ್ದೇವೆ. ಅದರ ಜೊತೆಗೆ ಇವತ್ತು ಅಂದರೆ ಈ ದಿನ ನಾವು ಒಟ್ಟು 9 ಗ್ರಾಮ ಪಂಚಾಯತಿಗಳಲ್ಲಿ ಆಯಾ ಸಂಬಂಧಪಟ್ಟ ವ್ಯಾಪ್ತಿಯಲ್ಲಿ ಆ ಒಂದು ಪ್ರಮುಖ ಕೇಂದ್ರಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಸಂಸ್ಕೃತಿ ಸ್ವಚ್ಛ ಸಂಸ್ಕೃತಿ ಆಗಬೇಕಾದ್ರೆ ಒಂದಷ್ಟು ಜನಗಳಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ, ಅದರ ಜೊತೆಗೆ ಬೀದಿ ನಾಟಕ ಪ್ರದರ್ಶನವನ್ನು ಕೂಡ ನಾವು ಮಾಡ್ತಿದ್ದೇವೆ. ಸಂಸಾರ ಕಲಾವಿದರನ್ನುವಂಥ ಒಂದು ತಂಡ ನಮ್ಮ ಜೊತೆಗೆ ಸೇರಿಕೊಂಡು ಇವತ್ತು ಎಲ್ಲ ಗ್ರಾಮ ಪಂಚಾಯತ್ ಒಟ್ಟು ಇವತ್ತು ಮತ್ತು ನಾಳೆಯ ದಿವಸ ಎಲ್ಲ ಕಡೆಯಲ್ಲಿ ಕೂಡ ಬೀದಿ ನಾಟಕವನ್ನು ಪ್ರದರ್ಶನ ಮಾಡುವುದರ ಮೂಲಕ ಹೆಚ್ಚಿನ ಜಾಗೃತಿ ಆಗಬೇಕು. ಮಕ್ಕಳಿಂದ ವಿದ್ಯಾರ್ಥಿಗಳು ಅದನ್ನು ತಿಳ್ಕೊಳ್ಬೇಕು, ಅವ್ರ ಮನೆಯಲ್ಲಿ ಅಳವಡಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಬೀದಿ ನಾಟಕ ಪ್ರದರ್ಶನ ಕೂಡ ಆಗ್ತಾಯಿದೆ, ಎಲ್ಲ ಕಾರ್ಯಕ್ರಮಗಳು ಆಗ್ತಾಯಿದೆ. ಆದರೆ ಹೆಚ್ಚಿನ ಜನಗಳು ಇದರ ವೈಯಕ್ತಿಕವಾಗಿ ಮನಸಾರೆ ಹೌದು, ನಾನು ಪರಿಸರವನ್ನು ಚೆನ್ನಾಗಿ ಇಟ್ಕೋಬೇಕು, ನನ್ನ ಪರಿಸರ, ನನ್ನ ಗ್ರಾಮ, ನನ್ನ ತಾಲೂಕು, ನನ್ನ ಈ ರೀತಿ ಬರಬೇಕಂತ ಹೇಳಿದರೆ ಫಸ್ಟು ಅವರ ಮನೆಯಲ್ಲಿ ನಾನು ಒಣ ಕಸಗಳನ್ನು ಗೋಣಿಚೀಲದಲ್ಲಿ ತುಂಬಿಸಿಡುವಂಥದ್ದು, ಹಸಿ ಕಸವನ್ನು ನನ್ನ ಮನೆಯಲ್ಲೇ ವಿಲೇವಾರಿ ಮಾಡುವಂಥದ್ದು, ಈ ರೀತಿಯಾಗಿ ಬೇರೆ ಬೇರೆ ಆಲೋಚನೆಗಳನ್ನು ನಾವು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಸ್ಕೃತಿ ಸ್ವಚ್ಛ ಸಂಸ್ಕೃತಿ ಧ್ಯೇಯವಾಕ್ಯದೊಂದಿಗೆ ನಡೆಯುವಂಥ ಈ 10 ದಿನದ ಕಾರ್ಯಕ್ರಮ ಕೇವಲ ಇವತ್ತು ಇದು ಸ್ವಲ್ಪ ದಿನಕ್ಕೆ ನಡೆದರೆ ಇದು ನಿರಂತರವಾಗಿ ಪ್ರತಿ ಮನೆಯಲ್ಲಿ ನಡಿಬೇಕು, ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಕೂಡ ಆಗಬೇಕು. ಆವಾಗ 100% ನಮ್ಮದು ಏನು ವನತ್ಯಾಜ್ಯ ಇದೆ ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ನಾವಿವತ್ತು ತಾಲೂಕ್ ಪಂಚಾಯತ್ ಪುತ್ತೂರು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದನ್ನು ಪಣ ತೊಟ್ಟಿದ್ದಾರೆ. ಖಂಡಿತವಾಗಿ ನಾವು ಮಾಡ್ತೇವೆ. ಇದಕ್ಕೆ ಸಾರ್ವಜನಿಕರ ಸಹಕಾರ, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಎಲ್ಲ ಸರ್ವ ಸದಸ್ಯರುಗಳು ಇದರಲ್ಲಿ ಕೈ ಜೋಡಿಸಿದರೆ 100% ಸ್ವಚ್ಛ
ಪುತ್ತೂರನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತು ಎಲ್ಲ ಕಾರ್ಯಕ್ರಮಗಳು ಆಗ್ತಾ ಇದೆ. ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಬೇಕು. ಅದರ ಜೊತೆಗೆ ನಾವು ಕೂಡ ಒಂದಷ್ಟು ಜನರಿಗೆ ಮಾರ್ಗದರ್ಶನವನ್ನು ಮಾಡಬೇಕಾಗಿದೆ. ಅಂಗಡಿ ಮುಂಗಟ್ಟುಗಳಲ್ಲಿ ಮುಂದುಗಡೆನೆ ಒತ್ತಿಸುವಂಥ ಇದನ್ನು ನಾವು ತಡೆಗಟ್ಟಬೇಕಾದ್ರೆ ಅವರಲ್ಲಿ ಜ್ಞಾನವನ್ನು ತುಂಬುವಂಥದ್ದು, ಅವರಿಗೆ ಎಚ್ಚರಿಕೆಯನ್ನು ಕೊಡುವಂಥದ್ದು. ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ಪಾಲನೆ ಮಾಡಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಲೂ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುತ್ತಾರೆ. 1,000ದಿಂದ ಹಿಡಿದು 10,000 ತನಕ ದಂಡನೆಯನ್ನು ಕೂಡ ಹಾಕಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಿ. ಅದಕ್ಕೆ ಯಾರು ಕೂಡ ಅನುವು ಮಾಡಿಕೊಡುವುದು ಬೇಡ. ಇದು ನಮ್ಮಲ್ಲಿ ಜಾಗೃತಿ ಆಗಬೇಕು. ನನ್ನ ಮನೆಯ ಕಸ ನನ್ನ ಗೋಣಿ ಚೀಲದಲ್ಲಿ ತುಂಬಬೇಕು. ಅದು ಸ್ವಚ್ಛ ವಾಹಿನಿ ಗಾಡಿಗೆ ಹೋಗುವುದರ ಮೂಲಕ ಸಮಗ್ರ ತ್ಯಾಜ್ಯ ನಿರ್ವಹಣಾ ಘಟಕ ಪುತ್ತೂರು ತಾಲೂಕಿನ ಕೆದಂಬಾಡಿಯಲ್ಲಿರುವಂಥ ಘಟಕಕ್ಕೆ ಹೋಗಬೇಕು ಅಂಥೇಳಿ ಎಲ್ಲರೂ ಕೂಡ ನಾವು ಮಾಡ್ತಿದ್ದೇವೆ. ನಮ್ಮ ಜೊತೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಆದ್ಮೇಲೆ ನಾವು ಸಂಸಾರ ಜೋಡುಮಾರ್ಗ ಕಲಾ ತಂಡದ ಕಲಾವಿದರು ಪುತ್ತೂರು ತಾಲೂಕು ಪಂಚಾಯತ್ ಒಂದು ವಿಶೇಷ ಕಾರ್ಯಕ್ರಮವನ್ನು ಪುತ್ತೂರು ತಾಲೂಕಿನಾದ್ಯಂತ ಹಮ್ಮಿಕೊಂಡಿದೆ. ನಮ್ಮ ಸಂಸ್ಕೃತಿ ಸ್ವಚ್ಛ ಸಂಸ್ಕೃತಿ ಅನ್ನುವಂತಹ ಘೋಷವಾಕ್ಯದಡಿಯಲ್ಲಿ ನಡೆಯುತ್ತಿರುವಂತಹ ಶ್ರಮದಾನದಲ್ಲಿ ಪುತ್ತೂರು ತಾಲೂಕಿನ ಅನೇಕ ಎಲ್ಲ ಗ್ರಾಮ ಪಂಚಾಯತ್ಗಳು, ವಿಶೇಷವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅಲ್ಲಿನ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಊರಿನ ಸಂಘ ಸಂಸ್ಥೆಗಳ ಜೊತೆಗೂಡಿ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಶ್ರಮದಾನವನ್ನು ನಡೆಸ್ತಾ ಇದೆ. ಇದರ ಜೊತೆಗೆ ಮಕ್ಕಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕನ್ನೋ ನಿಟ್ಟಿನಲ್ಲಿ ನಮ್ಮ ತಂಡ ಬೀದಿ ನಾಟಕವನ್ನು ನಡೆಸ್ತಾ ಇದೆ. ಇವತ್ತು ಕಸ ಕೇವಲ ಕಸವಾಗಿ ಉಳಿದಿಲ್ಲ, ಅದು ರಕ್ಕಸ ಆಗಿದೆ. ಅದಕ್ಕೆ ಕಾರಣ ಹಸಿ ಕಸ ಮತ್ತು ಒಣಕಸ ಅನ್ನುವಂಥದ್ದನ್ನು ಜೊತೆಯಾಗಿ ನಾವು ಎಲ್ಲೆಂದರಲ್ಲಿ ಎಸೆಯುವಂಥದ್ದು. ಬಹುಶಃ ಗ್ರಾಮ ಪಂಚಾಯತ್ ಸಾರಿ ಹೇಳ್ತಾ ಇದೆ, ಹಸಿ ಕಸ ಮತ್ತು ಒಣಕಸವನ್ನು ಪ್ರತ್ಯೇಕವಾಗಿ ವಿಲೇವಾರಿ ಮಾಡಿದರೆ ಅದು ನಿಜವಾದ ವಿಲೇವಾರಿ ಆಗ್ತದೆ. ಈ ನಿಟ್ಟಿನಲ್ಲಿ ಹಸಿ ಕಸ ಮತ್ತು ಒಣಕಸದ ವಿಲೇವಾರಿ ಹೇಗಾಗಬೇಕು ಮತ್ತು ಪ್ಲಾಸ್ಟಿಕ್ನಿಂದ ಆಗುವಂಥ ಅಪಾಯಗಳೇನು, ಅದನ್ನು ನಾವು ಯಾವ ರೀತಿಯಲ್ಲಿ ಎದುರಿಸಬಹುದು, ಈ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಸಂಸಾರ ಜೋಡು ಮಾರ್ಗ ತಂಡ ಕಳೆದ 2 ದಿನಗಳಿಂದ ಕಾರ್ಯಕ್ರಮವನ್ನು ನೀಡ್ತಾ ಬಂದಿದೆ. ತಾಲೂಕಿನ ಬೇರೆ ಬೇರೆ ಗ್ರಾಮ ಪಂಚಾಯತ್ಗಳು ಇದರ ಒಂದು ಪರಿಣಾಮಕಾರಿ ಅನುಷ್ಠಾನಕ್ಕೆ ಶ್ರಮಿಸ್ತಾ ಇದೆ. ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಕಾರಣಕರ್ತರಾಗಿರುವಂತಹ ಪುತ್ತೂರು ತಾಲೂಕು ಪಂಚಾಯತ್ಗೂ ಮತ್ತು ಎಲ್ಲ ಗ್ರಾಮ ಪಂಚಾಯತ್ಗಳಿಗೂ ಕೂಡ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಸಂತೋಷ್ ಕುಮಾರ್ ಕುತ್ತಿಯಾಡಿ ಅಂತೇಳಿ ಎರಡ್ಗ ಗ್ರಾಮ ಪಂಚಾಯತ್ನ ಅಧ್ಯಕ್ಷನಾಗಿದ್ದೇನೆ. ಈಗಾಗಲೇ ದಿನಾಂಕ 21/1/2025ರಿಂದ 31/1/2025ವರೆಗೆ ನಮ್ಮ ಸಂಸ್ಕೃತಿ ಸ್ವಚ್ಛ ಸಂಸ್ಕೃತಿ ಎನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ಈಗಾಗಲೇ ಹಲವು ಕಾರ್ಯಕ್ರಮಗಳು ನಮ್ಮ ತಾಲೂಕು ಪಂಚಾಯತ್ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಎರಡ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸತತವಾಗಿ ಕಾರ್ಯಕ್ರಮಗಳನ್ನು ದಿನಾಲೂ ನಾವು ಈಗಾಗಲೇ ಸ್ವಚ್ಛವನ್ನು ಮಾಡುವ ಮೂಲಕ ಸಾರ್ವಜನಿಕರು ಮತ್ತು ಶಾಲಾ ಮಕ್ಕಳು, ವಿದ್ಯಾರ್ಥಿಗಳು, SDMC ಅಧ್ಯಕ್ಷರು, ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಈಗಾಗಲೇ ಹಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ದಿನ ನಮ್ಮ ಇಲ್ಲಿ ಬೀದಿ ನಾಟಕದ ಮೂಲಕ ಜನರಿಗೆ ಜಾಗೃತಿ ಮೂಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈಗಾಗಲೇ ಬೀದಿ ನಾಟಕದ ತಂಡ ಕೂಡ ಆಗಮಿಸಿದೆ. ವಿಶೇಷವಾಗಿ ಸಾರ್ವಜನಿಕರು ಪ್ಲಾಸ್ಟಿಕ್, ಹಸಿ ಕಸ ಇರ್ಬೋದು, ಒಣ ಕಸ ಇರ್ಬೋದು, ಅದನ್ನು ಸಾರ್ವಜನಿಕವಾಗಿ ಎಲ್ಲೆಂದರಲ್ಲಿ ಬಿಸಾಡುವುದರಿಂದ ನಮ್ಮ ಗ್ರಾಮದಲ್ಲಿರುವಂಥ ಹಳ್ಳಿ ಪ್ರದೇಶ ಇರ್ಬೋದು, ನಗರ ಪ್ರದೇಶ ಮತ್ತು ರಸ್ತೆ ಬದಿಗಳೆಲ್ಲ ಸ್ವಲ್ಪ ಸುಂದರವನ್ನು ಕೆಡಿಸ್ತಾ ಇದೆ. ಆದ್ದರಿಂದ ಜನಗಳು ಹೆಚ್ಚಾಗಿ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಎಲ್ಲೆಂದರಲ್ಲಿ ಕಸವನ್ನು ಬಿಸಾಡದೆ ನಾವು ನಮ್ಮಲ್ಲೇ ಏನು ಉಪಯೋಗ ಮಾಡಿದೆ ಅದನ್ನು ನಮ್ಮಲ್ಲೇ ಸಂಗ್ರಹಿಸಿಕೊಂಡು ಇಟ್ಟುಕೊಂಡು ನಮ್ಮಲ್ಲಿ ಸ್ವಚ್ಛ ವಾಹಿನಿಯ ಘಟಕದ ಗಾಡಿ ನಮ್ಮ ಮನೆಗೆ ಬರ್ತಿದೆ, ಅದನ್ನು ಅದರಲ್ಲೇ ನೀಡಿ ಸಹಕರಿಸಬೇಕಾಗಿ ನಾವೆಲ್ಲ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಈಗಾಗಲೇ ನಾವು ಒಂದು ಮನೆಗೆ 30 ರೂಪಾಯಿ ಹಾಗೆ ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ 100 ರೂಪಾಯಿ ಹಾಗೆ 120 ರೂಪಾಯಿ ಹಾಗೆ ನಾವು ಈಗಾಗಲೇ ಒಂದು ಮೊತ್ತವನ್ನು ನಿಗದಿ ಮಾಡಿದ್ದೇವೆ. ಆ ಮೊತ್ತವನ್ನು ಸಾರ್ವಜನಿಕರು ನಾವು ಸ್ವಚ್ಛ ವಾಹಿನಿಯ ಘಟಕದವರಿಗೆ ನೀಡುವ ಮೂಲಕ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡುವ ಮೂಲಕ ಗ್ರಾಮ ಪಂಚಾಯತ್ನ ಸಹಕರಿಸಬೇಕಾಗಿ ನಾವು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಮತ್ತು ಮಕ್ಕಳಲ್ಲಿ ಜಾಗೃತಿ ಮೂಡುವ ನಿಟ್ಟಿನಲ್ಲಿ ಈಗಾಗಲೇ ಮಕ್ಕಳು ಆಗಮಿಸಿದ್ದಾರೆ. ಆ ನಾಟಕದ ಮೂಲಕ ಮಕ್ಕಳು ಜಾಗೃತಿಯಾದಾಗ ಮುಂದಿನ ಪೀಳಿಗೆಯಲ್ಲಿ ಆ ಕಸದ ಬಗ್ಗೆ ಎಲ್ಲೆಂದರಲ್ಲಿ ಬಿಸಾಡುವುದನ್ನು ನಿಲ್ಲಿಸಲು ನಾವು ತಡೆಗಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಹಾಗೂ ಇಲ್ಲಿ ಈಗಾಗಲೇ ಗ್ರಾಮ ಪಂಚಾಯತ್ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತಿದ್ದೇನೆ. ಈಗ ನಮ್ಮ ಇಲ್ಲಿ ಎರಡ್ಕ ಗ್ರಾಮ ಪಂಚಾಯತಿಯಿಂದ ಒಂದು ಸ್ವಚ್ಛ ಭಾರತ ಎನ್ನುವ ಉದ್ದೇಶಪೂರ್ವಕ ಒಂದು ಸ್ವಚ್ಛತೆ ಮಾಡುವ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ನಮಗೆಲ್ಲ ತುಂಬ ಖುಷಿಯಾದ ವಿಷಯ. ಯಾಕಂತ ಹೇಳಿದರೆ ರೋಡ್ ಸೈಡ್ಗಳಲ್ಲಿ ಮತ್ತು ಅಂಗಡಿಗಳ ಎದುರುಗಡೆಯಲ್ಲಿ ತುಂಬ ಕಸಗಳಿರ್ತದೆ. ಈಗ ಈ ಮಾರುತಿಯ ಅದು ಪ್ಯಾಕ್ ಆಗಿರ್ಬೋದು ಅಥವಾ ಬೇರೆ ಕಸಗಡ್ಡಿಗಳು ಮತ್ತು ಈ ಬಾಟ್ಲಿಗಳನ್ನು ಇದನ್ನೆಲ್ಲ ಪಂಚಾಯತಿಯಿಂದ ಅವರ ವತಿಯಿಂದ ಒಂದು ಸಂಗ್ರಹ ಮಾಡೋದು ತುಂಬ ಒಳ್ಳೆಯದು. ಯಾಕೆಂತೇಳಿದರೆ ಒಂದು ಸ್ವಚ್ಛತೆಗೆ ಒಂದು ಸುಲಭ ಆಗ್ತದೆ. ಇಲ್ಲದಿದ್ದರೆ ನಮ್ಮ ಇಲ್ಲಿ ತುಂಬ ಕಷ್ಟ ಆಗ್ತದೆ. ನಮಗೆ ನಡ್ಕೊಂಡು ಹೋಗುವಾಗ ನಮ್ಮ ಕಾಲ್ನಡಿಗೆಲ್ಲ ಈ ಬಾಟ್ಲಿಗಳೆಲ್ಲ ಸಿಗೋದು ಮತ್ತು ಪ್ಲಾಸ್ಟಿಕ್ಗಳೆಲ್ಲ ಸಿಗೋದು ಇದೆಲ್ಲ ನೋಡುವಾಗ ನಮಗೆ ತುಂಬ ಅಸಹ್ಯ ಆಗ್ತಾಯಿತ್ತು. ಈ ಸ್ವಚ್ಛತೆಗೆ ಅವರು ತುಂಬ ಒಂದು
ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು ಅಷ್ಟೇ. ಇನ್ನು ಮುಂದಕ್ಕೆ ಕೂಡ ನಮ್ಮ ಹರಿಹರಕ ಗ್ರಾಮ ಪಂಚಾಯತಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಒಳ್ಳೆಯದು. ನಾವು ಕೂಡ ನಮ್ಮ ಸಂಘ ಸಂಸ್ಥೆಗಳಿಂದ ಮೊನ್ನೆ ತಾನೇ ಇಲ್ಲಿ ತುಂಬ ಸ್ವಚ್ಛತೆಯನ್ನು ಮಾಡಿದ್ದೇವೆ. ಇದನ್ನು ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಬಂದರೆ ಒಳ್ಳೆಯದು ಅಂತ ನಾನು ಹೇಳಲು ಇಷ್ಟಪಡ್ತಿದ್ದೇನೆ. ಸಂಸ್ಕೃತಿ ಎನ್ನುವಂತಹ ಘೋಷವಾಕ್ಯದಡಿಯಲ್ಲಿ ಕಳೆದ 10 ದಿನಗಳಿಂದ ಪುತ್ತೂರು ತಾಲೂಕಿನಾದ್ಯಂತ ಗ್ರಾಮ ಪಂಚಾಯತ್ಗಳ ವಿಶೇಷ ಸಹಕಾರದೊಂದಿಗೆ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ವಿಶೇಷವಾಗಿ ಶ್ರಮದಾನದ ಮೂಲಕ ನಮ್ಮ ಇಡೀ ಪುತ್ತೂರು ಸ್ವಚ್ಛ ಪುತ್ತೂರು ಆಗಬೇಕನ್ನುವಂತಹ ಸಂಕಲ್ಪ ತೊಟ್ಟಿದೆ. ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಸಂಘ ಸಂಸ್ಥೆಗಳು, ಶಾಲೆಗಳ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದ, SDMC, ರಿಕ್ಷಾ ಚಾಲಕ ಮಾಲಕರು ಇವರು ಎಲ್ಲರೂ ಕೂಡ ಈ ಒಂದು ವಿಶೇಷವಾದಂತಹ ಶ್ರಮದಾನದಲ್ಲಿ ಭಾಗವಹಿಸುವ ಮೂಲಕ ಪುತ್ತೂರು ತಾಲೂಕು ಪಂಚಾಯತ್ನ ಏನು ಕನಸಿದೆ ಆ ಕನಸನ್ನ ನನಸು ಮಾಡಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಇದೇ ಸಂದರ್ಭದಲ್ಲಿ ಈ ಕುರಿತು ಜಾಗೃತಿ ಮೂಡಿಸುವಂತಹ ವಿಶೇಷ ಕಾರ್ಯಕ್ರಮ ಬೀದಿ ನಾಟಕಕ್ಕಾಗಿ ನಮ್ಮ ಸಂಸಾರ ಜೋಡು ಮಾರ್ಗ ತಂಡ ತಮ್ಮ ಊರಿಗೆ ಆಗಮಿಸಿದೆ. ಆತ್ಮೀಯರೇ, ನಾವು ಮನೋರಂಜನೆಗಾಗಿ ನಾಟಕ ಮಾಡ್ತಾ ಇಲ್ಲ, ಮನರಂಜನೆಗಾಗಿ ಹಾಡು ಹಾಡುವುದಿಲ್ಲ, ಮನವರಿಕೆಗಾಗಿ, ತಿಳುವಳಿಕೆಗಾಗಿ, ಜಾಗೃತಿಗಾಗಿ ನಾಟಕ ಮಾಡ್ತೇವೆ, ಹಾಡು ಹಾಡ್ತೇವೆ. ನಮ್ಮ ಕಾರ್ಯಕ್ರಮವನ್ನು ತಾವು ಪ್ರೀತಿಯಿಂದ ವೀಕ್ಷಿಸಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಾ ಒಂದು ಜಾಗೃತಿ ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ತಾನನ್ನ ತಾನನ್ನ ತಾನನ ತಾನನ್ನ ತಾನನ್ನ ತಾನನ ತಾನನ್ನ ತಾನನ್ನ ತಾನನ ತಾನನ್ನ ತಾನನ್ನ ತಾನನ ಡೆನ್ನ ಪರಿಸರ ಸಂರಕ್ಷಣೆ ನಮ್ಮ ಹೊಣೆಯೋ. 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 ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಅನ್ನ ಎಸೆಯಬೇಡಿರಿ, ತಿಳಿಯಿರಿ ನೀವು. ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಅನ್ನ ಎಸೆಯಬೇಡಿರಿ, ತಿಳಿಯಿರಿ ನೀವು. ದನಕರುಗಳು ಆ ಕಸವನ್ನು ತಿನ್ನುತ್ತಾವೆ, ತಿಳಿಯಿರಿ ನೀವು. ದನಕರುಗಳು ಆ ಕಸವನ್ನು ತಿನ್ನುತ್ತಾವೆ, ತಿಳಿಯಿರಿ ನೀವು. ಡೆನ್ನ ಪರಿಸರ ಸಂರಕ್ಷಣೆ ನಮ್ಮ ಹೊಣೆಯೋ. ಡೆನ್ನ ಪರಿಸರ ಸಂರಕ್ಷಣೆ ನಮ್ಮ ಹೊಣೆಯೋ. ಪರಿಸರ ಸಂರಕ್ಷಣೆ ನಮ್ಮ ಹೊಣೆಯೋ. ಪರಿಸರ ಸಂರಕ್ಷಣೆ ನಮ್ಮ ಹೊಣೆಯೋ. ಹೌದು, ಪರಿಸರ ಸಂರಕ್ಷಣೆ ನಮ್ಮ ಹೊಣೆ, ನಿಮ್ಮ ಹೊಣೆ, ಪ್ರತಿಯೊಬ್ಬರ ಹೊಣೆ ಕೂಡ ಹೌದು. ಈ ಸುಂದರವಾದಂತಹ ಪರಿಸರವನ್ನ ಮುಂದಿನ ಜನಾಂಗಕ್ಕೂ ಕೂಡ ಕಾಪಿಡುವಂತಹ ಹೊಣೆಗಾರಿಕೆ ನಮ್ಮಲ್ಲಿ, ನಿಮ್ಮಲ್ಲಿ, ಪ್ರತಿಯೊಬ್ಬರಲ್ಲಿ ಇದೆ ಅನ್ನೋದನ್ನು ಹೇಳಿಕೊಳ್ಳುತ್ತಾ, ಆತ್ಮೀಯರೇ, ಕಳೆದ 5 ವರ್ಷಗಳ ಹಿಂದೆ ನಿಮ್ಮ ಮನೆಯಲ್ಲಿ ಉತ್ಪತ್ತಿ ಆಗ್ತಾ ಇರುವ ಕಸ ಹೆಚ್ಚೋ ಈಗ ಹೆಚ್ಚೋ? ಕಸ ಈಗ ಉತ್ಪತ್ತಿ ಆಗುವಂಥದ್ದು ಹೆಚ್ಚೋ, 5 ವರ್ಷದ ಹಿಂದೆ ಉತ್ಪತ್ತಿ ಆಗ್ತಾ ಇದ್ದದ್ದು ಹೆಚ್ಚೋ? ಯಾಕೆ ಹೆಚ್ಚಾಗ್ತಾ ಇದೆ ಕಸ ಉತ್ಪಾದನೆ? ಮನೆಯಲ್ಲಿ ಜನ ಜಾಸ್ತಿ ಆಗ್ತಾ ಇದ್ದಾರೆ ಅಂತೇಳಿಯಾ? ಅಲ್ಲ, ಅದಕ್ಕೆ ಕಾರಣ ಒಂದು ಮಹಾಮಾರಿ ಕಸ, ಅದು ಪ್ಲಾಸ್ಟಿಕ್ ಅನ್ನೋದು. ನಾವು ಪ್ಲಾಸ್ಟಿಕ್ ಅನ್ನು ಅತ್ಯಂತ ಹೆಚ್ಚಾಗಿ ನೆಚ್ಚಿಕೊಳ್ತಾ ಇದ್ದೇವೆ, ಪ್ಲಾಸ್ಟಿಕ್ ಅನ್ನು ಅತಿಯಾಗಿ ಹೆಚ್ಚಾಗಿ ಬಳಸ್ತಾ ಇದ್ದೇವೆ. ಮತ್ತೆ ಅದನ್ನು ಬಳಸುವುದರ ಮೂಲಕ ನಾವು ಪ್ಲಾಸ್ಟಿಕ್ ಅನ್ನು ಹೆಚ್ಚು ಪ್ರೀತಿ ಮಾಡ್ತಾ ಇದ್ದೇವೆ. ಈ ಕಾರಣದಿಂದಾಗಿ ನಮ್ಮ ಮನೆಯಲ್ಲಿ ಕಸಗಳ ಉತ್ಪಾದನೆ ಕೂಡ ಹೆಚ್ಚಾಗ್ತಾ ಇದೆ. ಆದರೆ ತ್ಯಾಜ್ಯವನ್ನು ಸಮರ್ಪಕವಾಗಿ ನಿರ್ವಹಿಸದೇ ಇದ್ದರೆ, ಅದು ಈಗಾಗಲೇ ನಮಗೆ ಗೊತ್ತಿರಬಹುದು, ಗ್ರಾಮ ಪಂಚಾಯತಿಯಿಂದ ಹಿಡಿದು ಅದು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಕೂಡ ಇವತ್ತು ತ್ಯಾಜ್ಯ ವಿಲೇವಾರಿ ಒಂದು ಬಹುದೊಡ್ಡ ಸಮಸ್ಯೆ ಆಗಿದೆ. ಯಾಕೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ಹಸಿ ಕಸ, ಒಣ ಕಸ ಅನ್ನುವಂಥದ್ದಿದೆ. ಹಸಿ ಕಸ ಮತ್ತು ಒಣ ಕಸವನ್ನು ನಾವು ಯಾವಾಗ ಜೊತೆಯಾಗಿ ಬಿಸಾಡ್ತೇವೋ, ಎಲ್ಲೆಂದರಲ್ಲಿ ಬಿಸಾಡ್ತೇವೋ ಅಲ್ಲಿ ಸಮಸ್ಯೆಗಳೇ ಹೆಚ್ಚಾಗ್ತಾ ಇದೆ. ನಮಗೆ ಗ್ರಾಮ ಪಂಚಾಯತ್ಗಳು ಹೇಳ್ತಾ ಇದೆ, ಗ್ರಾಮ ಪಂಚಾಯತ್ನ ಸ್ವಚ್ಛ ವಾಹಿನಿ ವಾಹನದವರು ಹೇಳ್ತಾ ಇದ್ದಾರೆ, ಹಸಿ ಕಸವನ್ನ ಒಣ ಕಸವನ್ನ ಜೊತೆಯಾಗಿ ಕೊಡಬೇಡಿ, ಹೀಗೆ ಹಾಕಬೇಡಿ ಅಂತ. ಆದ್ರೆ ನಾವು ಪದೇ ಆ ತಪ್ಪು ಮಾಡುವುದರಿಂದ ಅದು ವಿಲೇವಾರಿಯಲ್ಲಿ ಬಹುದೊಡ್ಡ ನ್ಯೂನತೆಯನ್ನು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಹಸಿ ಕಸ ಮತ್ತೆ ಒಣ ಕಸ ಅನ್ನುವಂಥದ್ದು ಜೊತೆಯಾದ್ರೆ ಏನಾಗ್ತದೆ ಅನ್ನುವುದನ್ನ ಈಗ ಒಂದು ದೃಶ್ಯದ ಮೂಲಕ ನಾವು ನೋಡೋಣ.
ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ಅದು ದುರ್ಗುಟ್ಟಿ ನೋಡ್ತಾ ಇದ್ದಾರೆ, ಕಣ್ಣು ಬಾಯಿ ಬಿಟ್ಟು ನೋಡ್ತಾ ಇದ್ದಾರೆ. ಯಾಕೆ ಹೇಳಂತೆ? ಯಾಕೆ? ನಮ್ಮ ಪರಿಚಯ ಇವರಿಗೆ ಆಗ್ಲಿಲ್ಲ. ಓಹೋ, ವಿಷಯ ಹಾಗೆ. ಹೌದೌದು. ನನ್ನ ಪರಿಚಯವನ್ನು ನಾನೇ ಹೇಳಿದ್ರೆ ಒಳ್ಳೇದಾಗುದು. ಒಳ್ಳೇದಾಗುದಿಲ್ಲ. ನನ್ನ ಪರಿಚಯವನ್ನು ನೀನು ಮಾಡು, ನಿನ್ನ ಪರಿಚಯವನ್ನು ನಾನು ಮಾಡ್ತೇನೆ. ಹೇಗೆ? ತಮ್ಮ ನೋಡೀಗ, ಇವನನ್ನು ನೋಡಿದರೇನೆ ಇವನು ಯಾರೆಂಬುದು ತಿಳಿತದೆ. ಮೈಯೆಲ್ಲ ಒಣಗಿ ಹೋಗಿದೆ, ಆದರೆ ನಿರ್ಜೀವ ಎಂದು ತಿಳ್ಕೊಳ್ಬೇಡಿ. ಇವನು ಎಷ್ಟು ವಿಷಕಾರಿ ಎಂಬುದು ನಿಮಗೆ ತಿಳಿದೇ ಉಂಟು. ಇವನೇ ನನ್ನ ತಮ್ಮ ಒಣಕಸ. ಇವನನ್ನು ನೋಡುವಾಗ ಮೈಯೆಲ್ಲ ಹಸಿ 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 ಹಸಿಯಾಗಿತ್ತು. ವಾಸನೆ ಬರ್ತಾ ಘಮ 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 ಘಮ. ಇವನೇ ಹಸಿ ಕಸ. ನಮ್ಮ ಕೆಲಸ ಅಂತ ಹೇಳಂತೆ. ಕೆಲಸ ಏನು? ನಮ್ಮ ಕೆಲಸ ಬಂದ ಕೆಲಸ ಶುರು ಮಾಡಬೇಕಿನ್ನು. ನೀನಾದ್ರೂ ಭೂಮಿ ಹುಟ್ಟಿದಾಗಿನಿಂದಲೂ ಇತ್ತಿ. ಹೌದು, ಯಾವುದೇ ಕಷ್ಟವನ್ನು ಪಡದೆ ನನ್ನಷ್ಟಕ್ಕೆ ನಾನು ಮಣ್ಣಾಗಿ ಹೋಗ್ತಾ ಇದ್ದೀನಿ. ಹೌದು, ಆದ್ರೆ ಇವರಿಗೆ ತೊಂದರೆ ಆದದ್ದು ಯಾವಾಗ? ನನ್ನನ್ನು ಎಚ್ಚರಿಸಿದಾಗ, ನಿನ್ನನ್ನು ಬರಮಾಡಿಕೊಂಡಾಗ, ನನ್ನನ್ನು ಜೊತೆಯಾಗಿ ಸೇರಿಸಿದಾಗ ಈ ಮನುಷ್ಯರಿಗೆ ತೊಂದರೆ ಉಂಟಾದದ್ದು. ಹೌದು, ಹೇಳಂತೆ. ನನ್ನನ್ನು ಮತ್ತು ನಿನ್ನನ್ನು ಜೊತೆಯಾಗಿ ಸೇರಿಸಿ ಈ ಮಣ್ಣಿನ ಅಡಿಯಲ್ಲಿ ಹಾಕಿ ಹೂಳ್ತಾರೆ. ಹೌದು, ಇದರಿಂದಾಗಿ ಕಸ ನಾಶ ಆಯ್ತು ಅಂತ ಅಂದುಕೊಂಡಿದ್ದಾರೆ ಮನುಷ್ಯರು. ಹೌದು, ಆದ್ರೆ ನಮ್ಮ ಕೆಲಸ ಶುರು ಆಗುದೇ ಅಲ್ಲಿಂದ. ಹೇಗೆ ಹೇಳಂತೆ? ಹೇಗೆ? ಮಣ್ಣಿನ ಅಡಿಯಲ್ಲಿ ಲಿಚ್ಚಿಟ್ಟಂತಹ ದ್ರಾವಣ ಹಾಕ್ತೇವೆ, ಭೂಮಿ ಆಳಕ್ಕೆ ಹೋಗ್ತೇವೆ. ಭೂಮಿ ಆಳದಲ್ಲಿ ಎಂತ ಉಂಟು? ಅಂತರ್ಜಲ. ಆ ಅಂತರ್ಜಲದೊಟ್ಟಿಗೆ ಸೇರಿಕೊಳ್ತೇವೆ, ನೀರನ್ನು ಕಲುಷಿತ ಮಾಡ್ತೇವೆ. ಹೌದು, ಮತ್ತೆ ಆ ಅಂತರ್ಜಲವನ್ನು ತೆಗೆದು ಉಪಯೋಗಿಸುವವರು ಯಾರು? ಮನುಷ್ಯರೇ. ಈ ಮನುಷ್ಯರು ಕಲುಷಿತಗೊಂಡಂತಹ ನೀರನ್ನು ಕುಡಿದಂತಹ ಮನುಷ್ಯರಿಗೆ ವಿವಿಧ ಕಾಯಿಲೆಗಳು ಬಂದು ನಾವೇ ಹರಡುತ್ತೇವೆ ವಿವಿಧ ಕಾಯಿಲೆಯನ್ನು. ಹೌದೌದು, ಇದು ಗೊತ್ತೇ ಇಲ್ಲ ಮನುಷ್ಯರಿಗೆ. ನರಳಿ ಸತ್ರು ಕೂಡ ಅದು ವಿಷಯ ಗೊತ್ತಿದ್ರು ಅವರದನ್ನು ಪಾಲನೆ ಮಾಡುವುದಿಲ್ಲ. ಇನ್ನು ಕೆಲವರಿದ್ದಾರೆ, ಕಸ ನಮ್ಮ ಮನೆಯಿಂದ ಹೋದ್ರಾಯ್ತು ಅಂತ ಹೇಳಿ ಪಕ್ಕದಲ್ಲಿ ಎಸೆದು ಬಿಡ್ತಾರೆ. ಹೌದು, ಮಳೆ ಬರುವಾಗ ನೀರಿನೊಂದಿಗೆ ಕೊಚ್ಚಿಕೊಂಡು ಹೋಗಿ ತೋಡಿಗೆ ಸೇರ್ತದೆ, ತೋಡಿನಿಂದ ನದಿಗೆ, ನದಿಯಿಂದ ಸಮುದ್ರಕ್ಕೆ, ಸಮುದ್ರದಿಂದ ಸಾಗರಕ್ಕೆ. ಸಾಗರದಲ್ಲಿ ಎಂತ ಉಂಟು? ಜಲಚರಗಳುಂಟು. ಯಾವುದೆಲ್ಲ? ಅನೇಕ ಉಂಟು, ಅನೇಕ ಜಲಚರಗಳುಂಟು. ಆ ಜಲಚರಗಳನ್ನು ಹಿಡಿದು ತಿನ್ನುವವರು ಯಾರು? ಪುನಃ ಮನುಷ್ಯರೇ. ಇಲ್ಲಿ ಗಾಡಿಯಲ್ಲಿ ಮಾರಿಕೊಂಡು ಬರ್ತಾರೆ, ಬ್ಯಾಂಕು ಅಂತ ಮೀನು. ಅದನ್ನು ತಗೊಳ್ತಾರೆ, ತಿಂತಾರೆ. ನೋಡು, ಅವರೊಬ್ಬರು ಹೇಳ್ತಾ ಇದ್ದಾರೆ, ನಾನು ವೆಜಿಟೇರಿಯನ್, ನಾನು ಮಾಂಸ ಎಲ್ಲ ತಿನ್ನುವುದಿಲ್ಲ, ನಾನು ತರಕಾರಿಯಲ್ಲೇ ಊಟ ಮಾಡುದಲ್ಲ. ನಾನು ಸಸ್ಯಾಹಾರಿ, ನಾನು ಮೀನು ತಿನ್ನುವುದಿಲ್ಲ, ನಾನು ಬಚಾವಾತೆ ಅಂತ. ಹಾಗೆ ಅಂದುಕೊಂಡವರಿಗೆ ಇನ್ನೊಂದು ಹೇಳ್ತೇನೆ. ಏನು? ಈ ಪ್ರಪಂಚದಲ್ಲಿ ಉಪ್ಪು ತಿನ್ನದ ಮನುಷ್ಯರು ಯಾರಾದ್ರೂ ಇದ್ದಾರಾ? ಉಪ್ಪು ಎಲ್ಲಿಂದ ಬರುದು? ಸಮುದ್ರದಿಂದಲೇ. ಈ ಕಸವನ್ನು ಎಸೆದ ಕಾರಣದಿಂದಾಗಿ ಉಪ್ಪು ಕಲುಷಿತಗೊಳ್ಳುವಂತಹ ಸಾಧ್ಯತೆ. ಹೌದು, ಕಲುಷಿತಗೊಂಡಂತಹ ಉಪ್ಪನ್ನು ತಿಂದ್ರೆ ಮಾನವರಲ್ಲಿ ವಿವಿಧ ರೋಗಗಳು ಬರ್ತದೆ. ಇಷ್ಟೇ ಸಾಕಾಗುವುದಿಲ್ಲ. ನನ್ನನ್ನು ಪ್ಲಾಸ್ಟಿಕ್ ಅನ್ನು ಮನೆಯ ಬದಿಯಲ್ಲಿ, ಅಂಗಡಿ ಬದಿಯಲ್ಲಿ, ಬಸ್ ಸ್ಟ್ಯಾಂಡ್ ಬದಿಯಲ್ಲಿ ಬೆಂಕಿ ಹಾಕಿ ಸುಡ್ತಾರೆ. ಸುಟ್ಟ ಕೂಡಲೇ ಪ್ಲಾಸ್ಟಿಕ್ ನಾಶ ಆಯ್ತು ಅಂತ ಅಂದುಕೊಂಡಿದ್ದಾರೆ. ಅವರಂದುಕೊಂಡಿದ್ದಾರೆ. ನಾನು ಅಷ್ಟು ಸುಲಭದಲ್ಲಿ ನಾಶ ಆಗುವುದಿಲ್ಲ. ಏನಾಗ್ತೇನೆ? ಇವರು ಬೆಂಕಿ ಹಾಕಿದ ತಕ್ಷಣ ಕಾರ್ಬನ್ ಮೊನಾಕ್ಸೈಡ್ ಆಗಿ ಹೊರಗೆ ಬರ್ತೇನೆ. ಈ ಪರಿಸರದಲ್ಲಿರುವಂತಹ ಗಾಳಿ ಜೊತೆ ಸೇರಿಕೊಂಡು ಇವರು ಉಸಿರಾಟ ಮಾಡ್ತಾರಲ್ಲ. ಹೌದು, ಉಸಿರಾಟ ಮಾಡುವ ಗಾಳಿಯೊಂದಿಗೆ ಸೇರಿಕೊಂಡು ಇವರ ದೇಹದೊಳಗೆ ಹೊಕ್ಕು ಶ್ವಾಸಕೋಶಕ್ಕೆ ಕ್ಯಾನ್ಸರ್ ತರ್ತೇನೆ. ಅಷ್ಟು ಮಾತ್ರವಲ್ಲ, ಸೂರ್ಯನಿಂದ ಬೀಳುವಂತಹ ನೇರಳಾತೀತ ಕಿರಣಗಳು, ವಿಷಕಾರಿ ಕಿರಣಗಳು, ಅದನ್ನು ತಡೆ ಹಿಡಿದು ಭೂಮಿಗೆ ಸರಿಯಾದ ಬೆಳಕನ್ನು ಕೊಡುವುದು ಯಾವುದು? ಓಝೋನ್ ಪದರ. ಪ್ಲಾಸ್ಟಿಕ್ ಅನ್ನು ಹೊತ್ತಿಸಿದ ಕ್ಷಣ ಓಝೋನ್ ಪದರ ಸ್ವಲ್ಪ ಸ್ವಲ್ಪವೇ ತೂತಾಗ್ತಾ ಬರ್ತದೆ. ಇದರಿಂದಾಗಿ ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬಿದ್ದಾಗ ವಿವಿಧ ಚರ್ಮ ರೋಗಗಳು
ಹರಡ್ತವೆ. ಆದ್ರೆ ಈ ಮನುಷ್ಯರು ಏನ್ ಮಾಡ್ತಾ ಇದ್ದಾರೆ? ಅಯ್ಯೋ ದೇವರೇ, ಏನ್ ಕೆಲಸಕ್ಕೆ ಈ ಸೆಕೆ ಗುರ್ತಿತ್ತು ಅಂತ ಹೇಳ್ತಾರೆ. ಮಾಡಿದ್ದು ಅವರೇ, ದೂರ ಇನ್ಯಾರಿಗೂ ಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ಅವಾಂತರ ಮಾಡಿದಂತಹ ಮನುಷ್ಯರನ್ನು ಸುಮ್ಮನೆ ಬಿಡ್ಬೋದಾ? ನಮಗೆ ಇಷ್ಟು ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ, ಇನ್ನು ಅವರಿಗೆ ಹೆಚ್ಚು ಹೆಚ್ಚು ಕಾಯಿಲೆ ಹರಡು ಬಿಟ್ರೆ ನಮ್ಮ ಏನದು ಉನ್ನತಿ ಇರ್ತದ? ಇಲ್ಲಲ್ಲ. ಇಲ್ಲಿ ಹೀಗಿದೆ. ಇನ್ನು ಇನ್ನೊಂದು ಕಡೆ ಯಾವ ರೀತಿಯಲ್ಲಿ ಕಸ ಹಾಕಿದ್ದಾರೆ ಅಲ್ಲಿಂದ ನಾವು ಶುರು ಹಚ್ಚೋಣ. ಏನೆಲ್ಲ ಪ್ರಭಾವ ಬೀರ್ಬೋದು, ಇನ್ನೂ ಶಕ್ತಿಯುತವಾಗಿ ಹೇಗೆ ನಾವು ಬಲಪಡಿಸಿಕೊಳ್ಬಹುದು ಎನ್ನುವುದನ್ನು ನಾವು ಅಲ್ಲಿ ತಿಳಿದುಕೊಳ್ಳೋಣ. ನೋಡೋಣ ನಡಿ. ಹೌದು, ಜೊತೆಯಾಗಿಸ್ತೇವೋ ಅಲ್ಲಿರುವ ಆಗ ಕಸ ರಕ್ಕಸ ಆಗಲಿಕ್ಕೆ ಶುರುವಾಗ್ತದೆ. ನಾವು ಗಮನಿಸ್ತೇವೆ, ರಸ್ತೆ ಬದಿಯಲ್ಲಿ ಮನೆಯಲ್ಲಿರುವ ಬಾಡಿದ ಸೊಪ್ಪು, ಬೇಡದ ಸಿಪ್ಪೆ ಏನಾದ್ರೂ ಇದ್ರೆ ತೊಟ್ಟೊಳಗೆ ಹಾಕಿ ರಸ್ತೆ ಬದಿ ಅಲ್ಲಲ್ಲಿ ಬಿಸಾಡುವಂತದ್ದು ನೋಡಿದ್ದೇವೆ. ಮುಗ್ಧ ಪ್ರಾಣಿಗಳು ಅದನ್ನು ಆಹಾರ ಅಂತ ಭಾವಿಸಿ ತಿಂದು ಇದೆಷ್ಟೋ ನೀವು ಗಮನಿಸಿರ್ಬೋದು. ಕಳೆದ ಕೆಲವು ವರ್ಷಗಳ ಹಿಂದೆ ಉಡುಪಿಯಲ್ಲಿ ಒಂದು ದನ ಹೊಟ್ಟೆ ಉಬ್ಬರಿಸಿಕೊಂಡು ಸತ್ತೋಯಿತು. ಆ ದನದ ಹೊಟ್ಟೆಯನ್ನು ಸೀಳಿ ಡಾಕ್ಟರ್ ನೋಡುತ್ತಾರೆ, ಅದರ ಹೊಟ್ಟೆಯೊಳಗೆ 72 kg ಪ್ಲಾಸ್ಟಿಕ್ ಇತ್ತು. ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ಒಂದು ಮೊಸಳೆ ಸತ್ತೋಯ್ತು. ಆ ಮೊಸಳೆಯ ಹೊಟ್ಟೆಯೊಳಗೆ ಕೂಡ ಅದೆಷ್ಟೋ kg ಪ್ಲಾಸ್ಟಿಕ್ ಇತ್ತು. ಅದೆಲ್ಲ ಪ್ಲಾಸ್ಟಿಕ್ ತಿನ್ನುವಂತದ್ದ ಅಲ್ಲ. ಆದ್ರೆ ನೀವು ಅಲ್ಲಲ್ಲಿ ಹಸಿ ಕಸವನ್ನು ಒಣ ಕಸವನ್ನು ಒಟ್ಟಿಗೆ ಬಿಸಾಡ್ತೇವೆ. ಅದರ ಪರಿಮಳಕ್ಕೆ ಈ ಪ್ರಾಣಿಗಳು ಆ ಪ್ಲಾಸ್ಟಿಕ್ ಅನ್ನು ಕೂಡ ಸೇವಿಸ್ತದೆ. ಬಹುಶಃ ಈ ಕಾರಣದಿಂದ ಪ್ಲಾಸ್ಟಿಕ್ ಅನ್ನು ಎಲ್ಲೆಂದರಲ್ಲಿ ಬಿಸಾಡುವುದನ್ನು ನಿಲ್ಲಿಸಬೇಕು. ಅದನ್ನು ಪಂಚಾಯತ್ ಅವರು ನಮಗೆ ಸರಿಯಾದ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಸ್ವಚ್ಛ ವಾಹನವನ್ನು ಕಳಿಸಿಕೊಡ್ತಾರೆ. ಆ ವಾಹನ ಮನೆಯಲ್ಲಿ ತುಂಬಿಸ್ಲಿಕ್ಕೆ ಒಂದು ಗೋಣಿಯನ್ನು ಕೊಡ್ತಾರೆ. ಆ ಗೋಣಿಯಲ್ಲಿ ಆ ಒಣಕಸವನ್ನು ಹಾಕಿ ಕೊಟ್ರೆ ಅದು ನಮ್ಮ ಘಟಕಗಳಿಗೆ ಹೋಗ್ತದೆ. ಘಟಕಗಳಲ್ಲಿ ಅದನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡ್ತದೆ. ಈ ಸಣ್ಣ ಸೂತ್ರವನ್ನು ನಾವು ಅಳವಡಿಸಿಕೊಂಡ್ರೆ ಬಹುದೊಡ್ಡ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಸಾಧ್ಯ ಇದೆ. ಆದ್ರೆ ಅದಕ್ಕೆ ಬೇಕಾಗಿರುವಂತದ್ದು ನೀವು ಎಲ್ಲರೂ ಕೂಡ ಮನಸ್ಸು ಮಾಡಬೇಕಾಗಿದೆ. ಆ ಮನಸ್ಸು ಮಾಡಬೇಕು ಅಂತ ಹೇಳುವ ಕಾರಣಕ್ಕಾಗಿ ಈ ಒಂದು ಆಂದೋಲನವನ್ನು ತಾಲೂಕು ಪಂಚಾಯತ್ ಏರ್ಪಡಿಸಿದೆ. ದಯವಿಟ್ಟು ಹಸಿ ಕಸ, ಒಣ ಕಸವನ್ನ ಮತ್ತು ವಿಶೇಷವಾಗಿ ವಿಷ ಕಸ ಅನ್ನುವಂಥದ್ದಿದೆ. ವಿಷ ಕಸ ಯಾವುದಂತ ಗೊತ್ತಿದೆಯಾ ಮಕ್ಕಳೇ? ಪ್ಲಾಸ್ಟಿಕ್ ಒಣ ಕಸಕ್ಕೆ ಬರ್ತದೆ. ಹಸಿ ಕಸ ಅಂದ್ರೆ ಯಾವುದು ಹೇಳಿ ಗಟ್ಟಿ ಹೇಳಿ. ತರಕಾರಿ ಸಿಪ್ಪೆ, ಬೇಡದ ಸಿಪ್ಪೆ, ಬಾಡಿದ ಸೊಪ್ಪು, ಅದನ್ನು ಬಾಳೆಹಣ್ಣಿನ ಸಿಪ್ಪೆ, ಅದನ್ನೆಲ್ಲ ನಾವೇನು ಮಾಡ್ತೇವೆ? ತೊಟ್ಟೆಯಲ್ಲಿ ಹಾಕಿ ಬಿಸಾಡ್ತೇವೆ. ದನಗಳು ಬರ್ತದೆ, ಬಾಳೆಹಣ್ಣಿನ ಪರಿಮಳಕ್ಕೆ, ಸಿಪ್ಪೆಯ ಪರಿಮಳಕ್ಕೆ ಪ್ಲಾಸ್ಟಿಕ್ ಅನ್ನು ಕೂಡ ತಿಂತದೆ. ಅದಕ್ಕೆ ಕೂಡ ಸಮಸ್ಯೆ ಆಗ್ತಾ ಇದೆ. ಅಷ್ಟು ಮಾತ್ರ, ಅದು ಹಸಿ ಕಸ. ಮತ್ತೆ ಅಡುಗೆ ಮನೆಯಲ್ಲಿ ಉತ್ಪತ್ತಿ ಆಗ್ತದೆ ಕೆಲವು ತ್ಯಾಜ್ಯಗಳು, ಅದನ್ನು ಹಸಿ ಕಸ ಅಂತ. ಅದನ್ನು ನಾವು ತೆಂಗಿನ ಮರ ಬುಡವು ಮಣ್ಣು ಸೇರಿಸಿದ್ರೆ ಅದಕ್ಕೆ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ಇನ್ನು ಒಣ ಕಸ, ವೇಸ್ಟ್ ಪೇಪರ್ಗಳು ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಇದೆಲ್ಲವೂ ಕೂಡ ಒಣ ಕಸಕ್ಕೆ ಸೇರ್ತದೆ. ಅದನ್ನು ನಾವು ಜೋಪಾನವಾಗಿ ಅಥವಾ ನಮ್ಮ ಈ ಪಂಚಾಯತಿಂದ ಕೊಡುವಂತಹ ಗೋಣಿ ಚೀಲದಲ್ಲಿ ಹಾಕಿ ವಾಹನಗಳಿಗೆ ಕೊಡ್ಬೋದು. ವಿಷ ಕಸ ಅಂದ್ರೆ ನಿಮ್ಮ ಮನೆಯಲ್ಲಿ ಉತ್ಪತ್ತಿ ಇರುವಂತಹ ಬಲ್ಬುಗಳು, ವೇಸ್ಟ್ ಬಲ್ಬುಗಳಿರ್ಬೋದು, ಮಾತ್ರೆಗಳಿರ್ಬೋದು, ಟಾನಿಕ್ಗಳಿರ್ಬೋದು, ಮದ್ದಿನ ಬಾಟ್ಲಿಗಳಿರ್ಬೋದು, ಅದನ್ನೆಲ್ಲವನ್ನು ನಾವು ಬಟ್ಟೆಯಲ್ಲಿ ಕಟ್ಟಿ ಸ್ವಚ್ಛವಾಹಿನಿ ವಾಹನಕ್ಕೆ ಕೊಟ್ರೆ ಅವರು ಅದನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡ್ತೇವೆ. ಅದನ್ನು ನಾವು ನಮ್ಮ ಬೇಲಿ ಹತ್ರ ಹಾಕಿ ಬಿಡುವಂಥದ್ದು, ನಮ್ಮ ಜಾಗ ಎಲ್ಲ ಅಂತೇಳಿ ಗೇಟಿಂದ ಹೊರಗೆ ಹಾಕೋದು, ಕಾಂಪೌಂಡಿಂದ ಹೊರಗೆ ಹಾಕುವಂಥದ್ದು, ಅದು ಬಹುದೊಡ್ಡ ಅಪಾಯ ಆಗ್ತದೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಜಾಗೃತರಾಗೋಣ ಅನ್ನುವಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಿಂದಲೂ ಕೂಡ ನೀವು ಪಡ್ಕೊಳ್ಬಹುದು. ಆ ಮೂಲಕ ನಮ್ಮ ಇಡೀ ಗ್ರಾಮ ಸ್ವಚ್ಛ ಗ್ರಾಮ ಆಗುವ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ಕೊನೆಯದಾಗಿ ಒಂದು ಜಾಗೃತಿ ಹಾಡು ನಿಮಗಾಗಿ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ, ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.